ಒಬ್ಬ ಅಪರಿಚಿತ ಯುವಕನು ಮನೆಯೊಂದಿಗೆ ನುಗ್ಗಿ ಒಂದು ಮಾತನಾಡದೆ ಚೀಲದಿಂದ ದೊಡ್ಡ ಅಗಲ ಕತ್ತಿ ತೆಗೆದು 5ರ ಪ್ರಾಯದ ಬಾಲಕನ ತಲೆ ಕತ್ತರಿಸಿದ್ದಾನೆ. ಮಗನನ್ನ ಉಳಿಸಲು ಯತ್ನಿಸಿದ ತಾಯಿಗೆ ಗಾಯವಾಗಿದೆ. ಆರೋಪಿ 25ರ ಮಹೇಶ್ ಬೈಕ್ನಲ್ಲಿ ದಾರ್ನ ಕಾಳು ಸಿಂಗ್ ಮನೆಗೆ ಬಂದು ಈ ಕೃತ್ಯವೆಸಗಿದ್ದಾನೆ. ಬಿಡಿಸಲು ಯತ್ನಿಸಿದ ತಾಯಿಗೆ ಗಾಯವಾಗಿದೆ. ಮಗುವಿನ ದೇಹ ಬಿಟ್ಟು ಕೊಲೆಗಾರ ಹೋಗುವಾಗ ತಾಯಿ ಬೊಬ್ಬಿಟ್ಟಿದ್ದಾಳೆ. ಕೂಗು ಕೇಳಿ ಸುತ್ತಮುತ್ತಲಿನವರೆಲ್ಲ ಸೇರಿದ್ದಾರೆ. ಪೊಲೀಸರು ಬರುವುದರೊಳಗೆ ಜನರು ಆರೋಪಿಯನ್ನ ತೀವ್ರವಾಗಿ ಹೊಡೆದು ಜಜ್ಜಿ ಹಾಕಿದ್ದಾರೆ. ಪೊಲೀಸರು ಬಂದು ಗಾಯಗೊಂಡ ಆರೋಪಿಯನ್ನ ಆಸ್ಪತ್ರೆಗೆ ಒಯ್ಯುವಾಗ ದಾರಿಯಲ್ಲಿ ಆತನು ಕೊನೆಯುಸಿರೆಳೆದಿದ್ದಾನೆ. ದಾರ್ ಎಸ್ಪಿ ಮಯಾಂಕ್ ಅಶ್ವತಿಯವರ ಪ್ರಕಾರ ಆರಂಭಿಕ ತನಿಖೆಯು ಸತ್ತ ಆರೋಪಿ ಮಾನಸಿಕ ಅಸ್ವಸ್ಥ ಎಂದು ತಿಳಿದು ಬಂದಿದೆ. ಆತನು ಅಲಿರಾಜ್ಪುರ ಜಿಲ್ಲೆಯ ಜೋಬಟ್ ಬಗ್ಡೆ ಎಂಬ ಊರಿನವನು. 4 ದಿನಗಳಿಂದ ಮನೆಗೆ ಬಂದಿಲ್ಲ. ಮಾನಸಿಕವಾಗಿ ಆತ ಹಾಗೇನೆ ಎಂದು ಮನೆಯವರು ತಿಳಿಸಿದ್ದಾರೆ. ಕೊಲೆಗೆ ಮೊದಲು ಆತನು ಹತ್ತಿರದ ಅಂಗಡಿಯಿಂದ ಕೆಲವು ವಸ್ತು ಕದಿಯಲು ಪ್ರಯತ್ನಿಸುತ್ತಿದ್ದ ಎಂದು ತಿಳಿದು ಬಂದಿದೆ. Friends Winner and Ply, Industrial Area, Baikampadi, Mangaluru.